ಮಾಸ್ಕ್ ವಿಚಾರವಾಗಿ ನಗರದ ಖ್ಯಾತ ವೈದ್ಯ ಡಾಕ್ಟರ್ ಶ್ರೀನಿವಾಸ ಕಕ್ಕಿಲ್ಲಾಯರಿಗೆ ಸಂಬಂಧಿಸಿದ ಸಿಸಿಟಿವಿ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಬಿಡುಗಡೆ ಮಾಡಿದ ಹಾಗೂ ಅವರ ತಂದೆ ಸ್ವಾತಂತ್ರ್ಯ ಹೋರಾಟಗಾರ ಬಿವಿ ಕಕ್ಕಿಲ್ಲಾಯ ಮತ್ತು ವಿಚಾರವಾದಿ ಪ್ರೊಫೆಸರ್ ನರೇಂದ್ರ ನಾಯ್ಕ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಧ್ವನಿ ಮುದ್ರಿಕೆಗಳನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿ ಮೂವರನ್ನ ಆರೋಪಿಗಳೆಂದು ಹೆಸರಿಸಿ ವಿಚಾರಣೆಗೆ ಹಾಜರಾಗುವಂತೆ ಮಂಗಳೂರಿನ ಜೆಎಂಎಫ್ಸಿ 6ನೇ ನ್ಯಾಯಾಲಯ ಆದೇಶವನ್ನ ಮಾಡಿದೆ. ಕೊರೋನಾ ತೀವ್ರವಾಗಿದ್ದಂತಹ ಸಂದರ್ಭದಲ್ಲಿ ಮಂಗಳೂರಿನ ಜಿಮ್ಮಿ ಸೂಪರ್ ಮಾರ್ಕೆಟ್ನ ಮಾಲಕ ರಯನ್ ರೊಜಾರಿಯೋ ಮತ್ತು ಡೊನಾಲ್ಡ್ ರೊಜಾರಿಯೋ ಹಾಗೂ ಇವರಿಬ್ಬರಿಗೆ ಕುಮ್ಮಕ್ಕು ನೀಡಿದ ಆರೋಪದಲ್ಲಿ ಗುರುದೇವ ಪೈ ಎಂಬವರ ವಿರುದ್ಧ ಡಾಕ್ಟರ್ ಶ್ರೀನಿವಾಸ ಕಕ್ಕಿಲ್ಲಾಯ ಮಂಗಳೂರಿನ ಜೆಎಂಎಫ್ಸಿ 6ನೇ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡಿದ್ರು. ಈ ಮೊಕದ್ದಮೆಯನ್ನ ಮಾನ್ಯ ಮಾಡಿರುವಂತಹ ನ್ಯಾಯಾಲಯವು ಫೆಬ್ರವರಿ 23ರಂದು ಈ ಮೂವರನ್ನ ಅಪರಾಧಿಗಳೆಂದು ಹೆಸರಿಸಿ ವಿಚಾರಣೆಗೆ ಹಾಜರಾಗುವಂತೆ ಆದೇಶವನ್ನ ಮಾಡಿದೆ. 2021ರ ಮೇ 19ರಂದು 2021ರಂದು ಮಂಗಳೂರಿನ ಜಿಮ್ಮಿಸ್ ಸೂಪರ್ ಮಾರ್ಕೆಟ್ನಲ್ಲಿ ಮಾಸ್ಕ್ ವಿಚಾರವಾಗಿ ಡಾಕ್ಟರ್ ಶ್ರೀನಿವಾಸ ಕಕ್ಕಿಲ್ಲಾಯ ಮತ್ತು ಅಂಗಡಿ ಮಾಲಕರ ನಡುವೆ ವಾಗ್ವಾದ ನಡೆದಿತ್ತು. ಇದರ ಸಿಸಿಟಿವಿ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಅಲ್ಲದೆ ಈ ಬಗ್ಗೆ ಡಾಕ್ಟರ್ ಕಕ್ಕಿಲ್ಲಾಯರ ವಿರುದ್ಧ ಪೊಲೀಸರು ಅಪರಾಧ ಪ್ರಕರಣವನ್ನು ದಾಖಲಿಸಿ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನು ಸಲ್ಲಿಸಿದರು. ಈ ಆರೋಪ ಪಟ್ಟಿಯನ್ನು ರದ್ದುಪಡಿಸುವಂತೆ ಕೋರಿ ಡಾಕ್ಟರ್ ಕಕ್ಕಿಲ್ಲಾಯ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅದರಂತೆ 2021ರ ಆಗಸ್ಟ್ 31ರಂದು ಆರೋಪ ಪಟ್ಟಿಯ ವಿಚಾರಣೆಯನ್ನ ತಡೆ ಹಿಡಿಯುವಂತೆ ನ್ಯಾಯಾಲಯ ಮಧ್ಯಂತರ ಆದೇಶವನ್ನ ಹೊರಡಿಸಿತ್ತು. ಅಂದಿನ ಘಟನೆಯ ಮೂಲ ವಿಡಿಯೋವನ್ನು ತಿರುಚಿ ಸುಳ್ಳುಗಳನ್ನು ಸೇರಿಸಿ ತೀರಾ ಅವಹೇಳನಕಾರಿಯಾಗಿ ಪ್ರಸಾರ ಮಾಡಿದ್ದು, ಸತ್ಯಾಸತ್ಯತೆ ಪರಿಶೀಲಿಸದೆ ತನ್ನ ತೇಜೋವಧೆ ಮಾಡಲು ಮತ್ತು ತನ್ನ ಬಗ್ಗೆ ಜನರಲ್ಲಿ ಅಪನಂಬಿಕೆಯನ್ನು ಹುಟ್ಟಿಸುವುದಕ್ಕೆ ವಿಡಿಯೋ ಹಾಗೂ ಪತ್ರಿಕಾ ಹೇಳಿಕೆಗಳನ್ನು ಹಂಚಿದ್ದಾಗಿ ದೂರಿದ್ರು. They have been coming here for a while. Correct, but you have to wear a mask. It's a risk for everybody. If you are treating patients or selling the risk, Listen to me. I don't want to listen to you. It's a risk for everyone. Please listen to me. I understand. You wear a mask. Then wear a mask. If you don't like it, give me one. But wear a mask. It's a risk for everybody, not only for you. For my staff, for my customers also. I know. Then you can give me. I'm not putting anybody at risk. Because I have already had COVID, I have recovered 1 year. Correct. Listen to me. The rule Please listen to me. is the rule. Rule can be made, foolish rules can be made.